ಕೋವಿಡ್-19 ನಿಭಾಯಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜನಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಿದ್ದಾರೆ. ಮಾಜಿ ಶಾಸಕ ಮೊಯ್ದೀನ್ ಬಾವ ನೇತೃತ್ವದಲ್ಲಿ ಮಂಗಳೂರು ಉತ್ತರ ಕಾಂಗ್ರೆಸ್ ವಾರಿಯರ್ಸ್ ಎಂಬ ಹೆಸರಿನಲ್ಲಿ ಕ್ಷೇತ್ರದ ಪ್ರತಿ ಮನೆ ಮನೆಗೆ ತೆರಳಿ ಜನರ ಬಾಡಿ ಟೆಂಪರೇಚರ್ ಹಾಗೂ ಬ್ಲಡ್ ಆಕ್ಸಿಜನ್ ಸ್ಯಾಚುರೇಷನ್ ನೋಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೂ ಗ್ಲೌಸ್, ಫೇಸ್ ಶೀಲ್ಡ್, ಸ್ಯಾನಿಟೈಸರ್, ಮಾಸ್ಕ್ ಮತ್ತಿತರ ಸುರಕ್ಷಾ ಕಿಟ್ಗಳನ್ನು ನೀಡಲಾಗಿದೆ. ಒಂದು ವೇಳೆ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಲ್ಲಿ ಅವರನ್ನು ಸೂಕ್ತ ತಪಾಸಣೆಗೆ ಒಳಪಡಿಸಲಿದ್ದಾರೆ. ಅಗತ್ಯವಿದ್ದರೆ ಆಂಬ್ಯುಲೆನ್ಸ್ ಸೇವೆ, ಆಸ್ಪತ್ರೆಯ ವ್ಯವಸ್ಥೆ ಮಾಡಿಕೊಡಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಬಾವ, ಕೊರೋನಾ ವೇಗವಾಗಿ ಹರಡ್ತಾ ಇದೆ, ಮನೆಯಲ್ಲೂ ಸಮಸ್ಯೆಗಳು ಎದುರಾಗುವ ಹಂತ ತಲುಪಿದೆ. ಇದನ್ನು ಮನಗಂಡು ಜನರ ಆರೋಗ್ಯ ಭಾಗ್ಯಕ್ಕಾಗಿ ಇದೊಂದು ಮಾದರಿ ಪ್ರಾಜೆಕ್ಟ್ ಅನ್ನು ಆರಂಭಿಸಿದ್ದೇವೆ ಅಂತ ಹೇಳಿದರು. ಕೊರೋನಾ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿಯಾಗಿ ಬರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಎರಡು ಕಾರ್ಯಕರ್ತರ ಮೂಲಕ, ಒಂದೊಂದು ಬೂತಿನ ಎರಡೆರಡು ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ಆಕ್ಸಿಮೀಟರು, ಅದೇ ಥರ ಥರ್ಮೋಮೀಟ್ರನ್ನು ಹೋಗಿ ಜ್ವರ ಕಂಡು ಹಿಡಿಯುವಂತಹದ್ದು, ಜ್ವರ ಬಂದಲ್ಲಿ ಅವರನ್ನು ಐಸೋಲೇಷನಲ್ಲಿ ಅಲ್ಲೇ ಕ್ವಾರಂಟೈನ್ ಮಾಡಿ ಇಡಲಿಕ್ಕೆ ಅಡ್ವೈಸ್ ಮಾಡುವಂತಹದ್ದು, ಅದೇ ಥರ ಒಂದು ವೇಳೆ ಜ್ವರ ಜಾಸ್ತಿ ಇದ್ದು ದಮ್ಮ ಕಟ್ಟುವುದನ್ನು ಜಾಸ್ತಿ ಇದ್ದರೆ ಅವರ ಆಕ್ಸಿಪಲ್ಸನ್ನು ನೋಡಿ 94ಕ್ಕಿಂತ ಕಮ್ಮಿ, ಕೆಲವರಿಗೆ 90 ಇದ್ದರೆ ಅವರನ್ನು ಕೂಡಲೇ ಹಾಸ್ಪಿಟ್ಲಿಗೆ ದಾಖಲಿಸಿ ಮಾಡುವಂಥ ಒಂದು ಅಡ್ವೈಸನ್ನು ಮಾಡುವುದಕ್ಕೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ನಮ್ಮ ಕಾರ್ಯಕರ್ತರು ಹೊರಟಿದ್ದಾರೆ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ತೆಗೆದುಕೊಳ್ಳಿ. ಇದರಲ್ಲಿ ನಾವು ಯಾರಿಗೂ ಒತ್ತಡಪೂರ್ವಕವಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳೋದಿಲ್ಲ. ಯಾರಿಗೆ ಅಗತ್ಯ ಉಂಟು ಅವರು ಮಾತ್ರ ಹಾಸ್ಪಿಟ್ಲಿಗೆ ಹೋಗಿ ಅದರ ಟ್ರೀಟ್ಮೆಂಟನ್ನು ತೆಗಿಬೇಕು. ಯಾಕೆಂತ ಹೇಳಿದರೆ 90ಕ್ಕಿಂತ ಆಕ್ಸಿಮೀಟ್ರಲ್ಲಿ ಕಮ್ಮಿ ಬಂದರೆ ನಿಮ್ಮ ಒಳ್ಳೆಯದಕ್ಕಾಗಿ ನಾವು ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆಯನ್ನು ನಿಮಗೆ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಯಾಕೆಂತ ಹೇಳಿದರೆ ನಿನ್ನೆ ಒಂದು ದಿವಸ ಒಂದು ಗರ್ಭಿಣಿ ಆಕ್ಸಿಮೀಟರ್ನಲ್ಲಿ ಆಕ್ಸಿಜನ್ ಪಲ್ಸ್ ಕಮ್ಮಿ ಆದ ಕಾರಣದಿಂದ ತೀರಿಕೊಂಡಿದೆ. ಇದು ನಮ್ಮ ಪರಿಸರದಲ್ಲಿ ಆಗಬಾರ್ದು ಇನ್ನು ಮುಂದೆ ಅಂತ ಹೇಳುವಂತ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.